ವೆಲ್ಕಮ್ ಬ್ಯಾಕ್ ನಮ್ಮನಿ ಸ್ಫೂರ್ತಿ ಭಿನ್ನ ಮಕ್ಕಳ ಶಾಲೆ ಪೆಳುವೈಡುಲ್ಲ ಮುಲ್ಪ ನಮಕ್ ದೀಪಾವಳಿ ಬನ್ನಗ ತಿಪಿಲ ಬತ್ತಿದ ಪೂರ ರೆಡಿ ಪೂರ ಒಂದುಂಡು ಸೊ ಅಲ್ಪ ಜೋಕ್ಲೆನ್ ಮಾತ ತೂವೊಂದು ಬರ್ಕ ಅಂಚೆನೆ ಕ್ಲಾಸ್ ರೂಮು ಬೊಕ್ಕ ಮುಲ್ಪ ಟೀಚರ್ಸ್ನ ಕ್ಲೇನ್ ಮಾತ ಪಾತೆರ ಬರ್ಕ ಅಷ್ಟು.
ನಮಸ್ಕಾರ. ನಾನು ಪ್ರಕಾಶ್ ಜೆ ಶೆಟ್ಟಿಗಾರ್, ಈ ಶಾಲೆಯ ಸಂಸ್ಥಾಪಕರು. ಈ ವಿಶೇಷಚೇತನ ಮಕ್ಕಳು ಅಂತ ಹೇಳಿದ್ರೆ ಎಲ್ಲರ ಮನಸ್ಸಲ್ಲಿ ಏನಂದರೆ, ವಿಶೇಷಚೇತನ ಮಕ್ಕಳಿಂದ ಏನು ಸಾಧ್ಯ, ವಿಶೇಷಚೇತನ ಮಕ್ಕಳು ಏನು ಮಾಡ್ತಾರೆ, ಅವರಿಂದ ಏನಾಗ್ತದೆ, ಎಲ್ಲರ ಮನಸ್ಸಲ್ಲಿ ಹಾಗೆ ಇರ್ತದೆ. ಅವರಿಗೆ ಅಪಹಾಸ್ಯ ಮಾಡಿರೋದು ಅಥವಾ ಅವರನ್ನು ಅವಹೇಳನ ಮಾಡಿರೋದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕೀಳಾಗಿ ನೋಡೋದು ಜಾಸ್ತಿ ಇದೆ. ಆದರೆ ಇದು ಏಕೆ ಹೇಳ್ತೇನೆ ಅಥವಾ ಯಾಕೆ ಹೇಳ್ತೇನೆ, ಇದನ್ನು ಸ್ವತಃ ನಾನು ಅನುಭವಿಸ್ತೇನೆ. ಯಾಕಂತ ಹೇಳಿದ್ರೆ ನಾನು ಕೂಡ ಒಬ್ಬ ವಿಕಲಚೇತನನೇ ಒಂದು ಲೆಕ್ಕದ. ಯಾಕಂದ್ರೆ ನಾನು ಶಾಲೆಗೆ ಹೋಗ್ಬೇಕಾದ್ರೆ ನಾರ್ಮಲ್ ಇದ್ದೆ. ಆದರೆ 7ನೇ ಕ್ಲಾಸಲ್ಲಿರುವಾಗ ಒಂದು ದಿವಸ ಹುಷಾರಿಲ್ಲ, ರಾತ್ರಿ ಮಲಗಿದ, ಬೆಳಿಗ್ಗೆ ಹೇಳಲಿಕ್ಕಿಲ್ಲ. ಹಾಗೆ ಎತ್ಕೊಂಡು ಸೀದಾ ಹಾಸ್ಪಿಟಲ್ಗೆ ಹೋದರು. ಅದು ಹಾಸ್ಪಿಟಲ್ 3 ತಿಂಗಳು ಮದ್ದು ಮಾಡಿ ವಾಪಸ್ ಗುಣ ಆಗಿ ಬಂದಾಗ ಒಂದು ಕಾಲು ಕುಂಟಾಗಿತ್ತು. ಆಗ ರಿಟರ್ನ್ ನನ್ನ ಶಾಲೆಗೆ ಬಂದು ನನ್ನ ಹೆಸರು ಪ್ರಕಾಶ್ ಸತ್ತೋಗಿದೆ. ಅಲ್ಲಿ ಕುಂಟ ಅನ್ನುವಂಥ ಹೊಸ ಹೆಸರು ಬಂದು ನನಗೆ. ಎಲ್ಲರಲ್ಲಿ ಅಪಾಸೆ ಮಾಡೋದು, ಚೊಟ್ಟೆ ಬತ್ತೆ, ಕುಂಟ ಬಂದ, ಈ ರೀತಿ. ಅದೇ ಮಕ್ಕಳ ವಯಸ್ಸು ಆಡಲಿಕ್ಕೆ, ಹಾಗೆ ನಾವು ಆಡ್ಲಿಕ್ಕೆ ಹೋದಾಗ ಯಾರು ನಮ್ಮನ್ನು ಒಟ್ಟಿಗೆ ಸೇರಿಸಿ, ಕುಂಟ ನೀನು ನಮ್ಮೊಟ್ಟಿಗೆ ಬೇಡ, ಚೊಟ್ಟಿ ಹಿಂಗೆ ನೋಡಿ ಬರ್ತೀವಿ ಅಂತೇಳಿ ಹಾಗೆ ನಮ್ಮನ್ನು ದೂರ ತಳ್ಳಿ ಬಿಡ್ತಾರೆ. ಆಗ ಮನಸ್ಸೇ ಭಾಳ ನೋವಾಗ್ತದೆ. ಹಾಗೆ 7ನೇ 8ನೇ 9ನೇ 10ನೇ ಹೋಗ್ಬೇಕಾದ್ರೆ ಸೇಮ್ ಟೈಮ್ ನಾನು ಹುಷಾರಿದ್ದೆ ಬೀಳ್ತಿದ್ದೆ. ಒಂದು 2-3 ತಿಂಗಳು ಹಾಸ್ಪಿಟಲ್ ಇರೋದು, ಮತ್ತೆ ವಾಪಸ್ ಹುಷಾರಾದ್ಮೇಲೆ ಬರೋದು. ಆಗ ಎಲ್ಲ ಕಡೆ ಅಪಾಸ್ಯ ಕೇಳಿ ತುಂಬ ಬೇಜಾರಾಗಿದೆ. ಹಾಗಂದು ಚಾಲೆಂಜ್ ಇಟ್ಟಿದ್ದೆ, ನಾವು ದೊಡ್ಡದಾಗಿ ಏನು ಮಾತ್ರ ಮಾಡಬೇಕು, ಸಮಾಜದಲ್ಲಿ ನಾನು ದೊಡ್ಡ ಜನ ಆಗಬೇಕು, ಯಾಕೆ ಇವರು ಅಪಾಸ್ಯ ಮಾಡಿ ಇವರು ದೊಡ್ಡ ಜನಕ್ಕೆ ನಿಲ್ಲಬೇಕು ಅನ್ನೋದೊಂದು ಚಾಲೆಂಜ್ ಇತ್ತು. ಹಾಗೆ 10ನೇ ಶಾಲೆ ನಿಲ್ಲಿಸಿ ಅನಂತರ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲಸಕ್ಕೆ ಹೋಗಿದ ಮೇಲೆ ಸ್ಟಾರ್ಟ್ ಮಾಡಿ ಆಮೇಲೆ ವಯಸ್ಸಾಗಿ ಮದುವೆ ಆದಮೇಲೆ 2 ಮಕ್ಕಳು. ಅದರಲ್ಲಿ ನನ್ನ ಮಗ ಒಬ್ಬ ವಿಶೇಷನಾಗಿ ಹುಟ್ಟಿದ. ಅವನು ವಿಶೇಷನಾಗಿ ಹುಟ್ಟಿದಾಗ ನನಗೊಂದು ಟೆನ್ಷನ್ ಆಯ್ತು. ಏನಂದರೆ, ಈಗ ನನಗೊಂದು ಕೇವಲ ಕಾಲೊಂದು ಪ್ರಾಬ್ಲಮ್ ಇತ್ತು, ಮತ್ತೆಲ್ಲ ಸರಿ ಇತ್ತು. ಆದರೆ ನಮ್ಮ ಸಮಾಜ ಈ ರೀತಿ ಅವಹೇಳನ, ಇಷ್ಟು ಅಪಾಸ್ಯ ಮಾಡಿದೆ. ಈಗ ನನ್ನ ಮಗ ವಿಶೇಷತನ. ಈಗ ಅಂಥ ಮಕ್ಕಳನ್ನು ಯಾರು ತಂದೆ ತಾಯಿ ಇರೋರು ನೋಡ್ಬೋದು, ಮತ್ತೆ ಯಾರು ನೋಡುವವರು? ಹೀಗೆ ಯೋಚನೆ ಮಾಡಬೇಕಾದ್ರೆ ನನ್ನ ಮಗ ಒಬ್ಬನೇ ಅಲ್ಲ, ಈ ಸಮಾಜದಲ್ಲಿ ಬೇರೆ ಕೂಡ ಮಕ್ಕಳಿದ್ದಾರೆ. ಹಾಗೆ ನನ್ನೊಂದು ಚಾಲೆಂಜ್ ಇತ್ತು, ಈ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತೇಳಿ. ಹಾಗೆ ಯೋಚನೆ ಮಾಡಿ ಶಾಲೆ ಮಾಡಿದ್ರೆ ಏನಂತೇಳಿ ಯೋಚನೆ ಮಾಡಿ ಈ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಸುಮಾರು 8 ವರ್ಷ ದಾಟಿದ, ಈಗ 9ನೇ ವರ್ಷದಲ್ಲಿ ಸಂಸ್ಥೆ ನಡೆಸ್ತಾ ಇದ್ದೇವೆ. ಸ್ಟಾರ್ಟಿಂಗಲ್ಲಿ 33 ಮಕ್ಕಳಿದ್ದಾರೆ. ಇವತ್ತು 87 ಮಕ್ಕಳಿಗೆ ನಾವು ಇಲ್ಲಿ ವಿದ್ಯಾಭ್ಯಾಸ ನೀಡ್ತಿದ್ದೇವೆ, ಅದು ಕೂಡ ಉಚಿತವಾಗಿ, ಯಾವುದೇ ಸರ್ಕಾರ ಅನುದಾನ ಇಲ್ಲದೆ ಕೇವಲ ದಾನಿಗಳಿಂದ ಈ ಸಂಸ್ಥೆ ನಡೀತಾ ಇದೆ. ಇವತ್ತು ಏನಾದರೂ ನಾನು ಹಾಗೆ ಹೇಳಿದ ಹಾಗೆ ನಮಗೆ ಅಪಾಸ್ಯ ಮಾಡಿ ನಮ್ಮನ್ನು ಯಾರೀಗ ಗ್ರೇಡಲ್ಲಿ ಯಾವುದು ಒಟ್ಟಿಗೆ ಸೇರಿಸ್ತಿರ್ಲಿಲ್ಲ. ಅದೇ ಇವತ್ತು ಈ ವಿಶೇಷಚೇತನ ಮಕ್ಕಳು ಇಲ್ಲಿಂದ ಜಿಲ್ಲಾ ಮಟ್ಟದಲ್ಲಿ, ಹಾಗೆ ಅಂತರ್ಜಿಲ್ಲಾ ಮಟ್ಟ, ರಾಷ್ಟ್ರ ಮಟ್ಟ ಸುಮಾರು 400ಕ್ಕೂ ಮಿಕ್ಕಿ ಪದಕ ಪಡೆದಿದ್ದಾರೆ. ಅಲ್ಲದೆ ಒಂದು 2 ವರ್ಷದಿಂದ ನಮ್ಮ ಇಲ್ಲಿಂದ ಒಬ್ಬಳು ಹುಡುಗಿ ಫುಟ್ಬಾಲಲ್ಲಿ ಇಂಡಿಯನ್ ಟೀಮಿಗೆ ಸೆಲೆಕ್ಷನ್, ಜರ್ಮನಿಗೆ ಹೋಗ್ಲಿಕ್ಕೆ ಸೆಲೆಕ್ಷನ್ ಆಗಿದ್ದು. ಹಾಗೆ ಇಲ್ಲಿಂದ ಒಬ್ಬಳು ಹುಡುಗಿ ಪವರ್ ಲಿಫ್ಟಿಂಗಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗಿದೆ, 2 ಗೋಲ್ಡ್ 1 ಸಿಲ್ವರ್. ಹಾಗೆ ಒಬ್ಬ ಹುಡುಗ ಹರಿಯಾಣದಲ್ಲಿ ಸೈಕ್ಲಿಂಗಲ್ಲಿ 3rd ಪ್ಲೇಸ್ ಬಂದ ನ್ಯಾಷನಲ್ ಲೆವೆಲಲ್ಲಿ. ಹಾಗೆ ನನ್ನ ಮಗ ಕೂಡ ವಾಲಿಬಾಲಲ್ಲಿ ನ್ಯಾಷನಲ್ ಟೀಮ್ಗೆ ಸೆಲೆಕ್ಷನ್ ಆಗಿದ್ದಾನೆ. ಮೊನ್ನೆ ತಾನೇ ಒಂದು ಮ್ಯಾಚ್ ಆಯಿತು ರಾಜಸ್ಥಾನಲ್ಲಿ, ನ್ಯಾಷನಲ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್. ಅದರಲ್ಲಿ ಕರ್ನಾಟಕ ತಂಡದಲ್ಲಿ ನಮ್ಮ ಇಬ್ಬರು ಇಲ್ಲಿಂದ ಇದ್ದರು. ಕರ್ನಾಟಕ ತಂಡ 2nd ಪ್ಲೇಸ್ ಬಂದಿದೆ. ಹಾಗೆ ಈ ಮಕ್ಕಳಿಂದ ಏನು ಸಾಧ್ಯ ಅದನ್ನು ನಾವು ಇಲ್ಲಿ ಸಾಧಿಸಿ ತೋರಿಸ್ತಿದ್ದೇವೆ. ಹಾಗೆ ಕಲ್ಚರಲ್ಲಿ ಹೋದರೆ, ಹಾಗೆ ಹೋದ ವರ್ಷದಲ್ಲಿ 3 ಕಡೆ ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನಲ್ಲಿ ನಮ್ಮ ಸಂಸ್ಥೆ ಪ್ರಥಮ ಬಹುಮಾನ ಬಂದಿದೆ. ಹಾಗೆ ನ್ಯಾಷನಲ್ ಸ್ಟೇಟ್ ಲೆವೆಲಲ್ಲಿ 2nd ಪ್ಲೇಸ್ ಬಂದಿದೆ. ಇದೆಲ್ಲ ಯಾಕೆ ಹೇಳ್ತೇನೆ ಅಂದರೆ, ಈ ಮಕ್ಕಳಿಂದ ಏನು ಸಾಧ್ಯ ಇಲ್ಲ ಅಂತವರಿಗೆ ನಾವು ಸೂಕ್ತ ತರಬೇತಿ ಕೊಟ್ಟರೆ ಅವರು ಕೂಡ ನಮ್ಮಂತೆ, ನಮಗಿಂತ ಜಾಸ್ತಿ ಅವರಲ್ಲಿ ಸಾಮರ್ಥ್ಯ ಇದ್ದ ಅನ್ನೋದನ್ನು ಸಮಾಜಕ್ಕೆ ತೋರಿಸ್ತಿದೆ. ಇನ್ನೊಂದೇನೆಂದರೆ, ಅವರು ನಾಳೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಈಗಾಗಲೇ ತಾವು ನೋಡಿದೆ ಎಲ್ಲ ಕಡೆ ಬೇರೆ ಬೇರೆ ಮಕ್ಕಳು ಮಾಡಿದಂಥ ವಸ್ತುಗಳೆಲ್ಲ, ಕರಕುಶಲ ವಸ್ತುಗಳು. ಯಾಕಂದರೆ ಅವರ ಜೀವನ ಅವರು ಸಾಗಿಸಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರಬಾರ್ದು, ಅವರು ಸಹೋದ್ಯೋಗ ಮಾಡಬೇಕು. ಅದಕ್ಕಾಗಿ ಅವರಿಗೆ ಹೆಚ್ಚಿನ ಟ್ರೈನಿಂಗ್ ನಾವು ನೀಡ್ತಾ ಇದ್ದೇವೆ. ಹಾಗೆ ಈ ಸಂಸ್ಥೆ ಈಗ 87 ಮಕ್ಕಳಿದ್ದಾರೆ, ಅಂದರೆ 16-17 ಜನ ಸ್ಟಾಫ್ ಇದ್ದಾರೆ. ಇದೆಲ್ಲ ಸಂಬಳ, ಇದೆಲ್ಲ ಕೇವಲ ದಾನಿಗಳ ಸಂಸ್ಥೆ ನಡೀತಾ ಇದೆ. ಯಾವುದೇ ಸರ್ಕಾರ ಅನುದಾನ ಇಲ್ಲದೆ ಕೇವಲ ದಾನಿಗಳ ಸಂಸ್ಥೆ ನಡೀತಾ ಇದೆ. ತಿಂಗಳಿಗೆ 4-6 ಲಕ್ಷ ರೂಪಾಯಿ ಖರ್ಚಿದೆ ಸಂಸ್ಥೆ ನಡೆಸಲಿಕ್ಕೆ. ಆ ಮುಖ್ಯ ಉದ್ದೇಶ ಅಷ್ಟೇ, ಈ ಮಕ್ಕಳು ಯಾರಿಗೂ ನಾಳೆ ಹೊರೆ ಆಗಬಾರ್ದು ಅನ್ನೋದು ಉದ್ದೇಶ. ಹಾಗೆ ಸಂಸ್ಥೆ ಇವತ್ತು ನಡೀತಾ ಇದೆ. ಹಾಗೆ ಏನಂತ ಹೇಳಿದ್ರೆ, ಈಗಾಗಲೇ ಅಲ್ಲಿ ಹಣತೆಗಳನ್ನು ನೋಡಿದ್ದೀವಿ ತಾವು. ಈ ವಿಶೇಷ ಮಕ್ಕಳಿಗೆ ಒಂದು ಉದ್ಯೋಗ ಕೂಡ ನಮ್ಮ ಮುಖ್ಯವಾದ ಒಂದು ಉದ್ದೇಶ. ಇನ್ನೊಂದು ನೀವು ಹೊರಗಡೆ ಗಮನಿಸಿರ್ಬೋದು, ನಮ್ಮದು ಕ್ಯಾಂಪಸಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಕಾಣಲಿಕ್ಕೆ ಸಿಗೋದಿಲ್ಲ, ಅಥವಾ ನಾವು ಪರಿಸರ ಸ್ನೇಹಿಯಾದ ವಸ್ತುಗಳನ್ನು ನಾವು ಇಲ್ಲಿ ಮಾಡ್ತಿರ್ಬೇಕು. ಹೊರಗಡೆ ಎಲ್ಲ ಫ್ಲವರ್ ವಾಸ್ಗಳನ್ನೆಲ್ಲ ಇಟ್ಟಿದೆ. ಈ ಪ್ಲಾಸ್ಟಿಕ್ ಬಾಟಲ್ ಇದನ್ನು ಹೇಗೆ ಯೂಸ್ ಮಾಡೋದು, ರೀಸೈಕ್ಲಿಂಗ್ ನಾವು ಯಾವ ರೀತಿ ಮಾಡೋದು, ಇದನ್ನೆಲ್ಲ ನಾವು ಹೊರಗಡೆ ಇಟ್ಟಿದೆ. ಹಾಗೆ ಈಗ ದೀಪಾವಳಿ ಬರ್ತಾ ಇದೆ. ದೀಪಾವಳಿಯಲ್ಲಿ ಕೂಡ ಕೆಲವರು ಕ್ಯಾಂಡಲ್ ಹೊತ್ತಿಸಿರುವುದು, ಬೇರೆ ಬೇರೆ ಈ ಪರಿಸರಕ್ಕೆ ಹಾನಿಕಾರಕವಾದ ಇದನ್ನು ಸಂಭ್ರಮಿಸ್ತಾರೆ ಇತ್ತು. ಹಾಗೆ ನಾವು ಮಣ್ಣಿನಿಂದ ತಯಾರಿಸಿದ ಪರಿಸರ ಸ್ನೇಹಿಯಾದಂಥ ಹಣತೆಗಳನ್ನು ಈ ಮಕ್ಕಳಿಗೆ ತಯಾರಿಸಿದ್ದೇವೆ. ಹಾಗೆ ಅದಕ್ಕೆ ಬಣ್ಣಗಳನ್ನೆಲ್ಲ ಕೊಟ್ಟು ರಂಗಾಗಿ ಭಾಳ ಅರ್ಥಪೂರ್ಣವಾಗಿ ಈ ಜನರು ದೀಪಾವಳಿ ಆಚರಿಸಬೇಕಂದ್ರೆ ನಾವು ಬೇರೆ ಬೇರೆ ರೀತಿಯ ಹಣತೆಗಳನ್ನು ಮಾಡಿದೆ. ಇದೆಲ್ಲವನ್ನು ತಾವು ಖರೀದಿಸಬೇಕು, ಹಾಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ.